ವೆಲ್ಕಮ್ ಟು ಅಶ್ವಿನಿ ಕಿಚನ್. ಮಾತ್ರೆ ನಮಸ್ಕಾರ. ಇನ್ನೇನು ಮನ್ಪುಗ ನಮ್ಮ ಚಪಾತಿ ಹೊರಿನೇನು ಎಂಚ ಬಯ್ಯದ ಸ್ನ್ಯಾಕ್ಸ್ಗೆ ಎಂಚ ಬಂತು ಉಂಟುಕ ನೆಕ್ಕ ಬೋಡ್ತೀನಿ. ಇಂಗ್ರೀಡಿಯೆಂಟ್ಸ್ ಬೀಜ ಒಂದು ಅರ್ಧದಾಕು, ನೀರುಳ್ಳಿ ಮೂಜಿ, ಒಂತೆ ಬೀನ್ಸ್, ಒಂತೆ ಕ್ಯಾರೆಟ್, ಒಂದು ಎನ್ಮದ ತೊಂದ ఒక ಚೀಸ್ ಮತ್ತೆ ಒಂದು ಬನಾನ ದಿಕ್ಕ ಇಕೊಂತ ಎಣ್ಣೆ ಮಾಡುವ ಖಾರದನೆ ಪಾಡ್ಲು ಮತ್ತೆ ಕ್ಯಾಬೇಜ್ ಪಾಡ್ದ ಮಿಕ್ಸಿಗೆ ತಕ್ಕ ಉಪ್ಪಳ ಮಾಡಿದೆ. ಮೆತ್ತೊಟ್ಟಿಗೆ ಎಲ್ಲಿಂದ ಕಾಯಿ ಮುಂಚಿ ಪಾಡ್ಲಿ ಅದೊಂದು ರಡ್ಡು ಪಾಡ್ಲಿ ಜಾಸ್ತಿ ಪಾಡ ಖಾರ ಮಕ್ಕಳ ಎತ್ಕೊಂಡು ಪಾಡ್ಲಿ ರಡ್ಡೇ ಎರಡು ಪಾಡ ಚೂರು ಟರ್ಮರಿಕ್ ಬರ್ತಾ ಕಲರ್ಗೆ ಈರುಳ್ಳಿ ಪಾಡ್ದು ಒಂದೇ ಕೊಟ್ಟು ನಮ್ಮ ಇಂಚೆಂದಿ ಹೋದು ಅವು ಕರುಮ್ ಕುರ್ಮನ್ ಹೋದು ಗ್ಯಾಸ್ ಆಫ್ ಅನ್ಕುಲ ಇಟ್ಟು ಆಮ್ಲೆಟ್ ಮಾಡ್ಕೊ ಚೂರು ಎಲ್ಲ ಪಾಡ್ದ ಖಾರದಲ್ಲಿ ಚಪಾತಿ ಪಾಡ್ದ ಪಾಡ್ದು cheese sem pau. Mozzarella cheese. Step. ಚಪಾತಿ ಈ ಮಿಕ್ಸರ್ಲು ಇದಕ್ಕೆ ಪಾಡೋದು ಅದಕ್ಕೊಂದು ಚೀಸ್ ಎಣ್ಣೆ ಮಾಡಬೇಕು ಹಿಟ್ಟು ಕಟ್ಟುವಂತ ಅಷ್ಟೇ ಇಂಚ ಬರ್ತದೆ. ಓಕೆ ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಅಂಡ ಲೈಕ್ ಮನ್ಪ್ಲೆ, ಶೇರ್ ಮನ್ಪ್ಲೆ, ಕಮೆಂಟ್ ಮನ್ಪ್ಲೆ, ಬೊಕ್ಕ ಸಬ್ಸ್ಕ್ರೈಬ್ ಮನ್ಪ್ಲೆ. ನನ್ನದ ಒಂದು ರೆಸಿಪಿ ದೊಡ್ಡ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.